ನಾಗರಿಕ ಸಮಿತಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಜಿಂದಾಬಾದ್ 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 ಜಿಂದಾಬಾದ್. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ನಾಗರಿಕ ಸಮಿತಿ ವತಿಯಿಂದ ನಡೆದಂತಹ ಈ ಒಂದು ಪ್ರತಿಭಟನೆ, ಯಾಕೆಂದರೆ ತಲಪಾಡಿ ಗ್ರಾಮದ KC ರೋಡಿನ ಈ ಒಂದು KC ನಗರದ ರಸ್ತೆ ಲೋಕೋಪಯೋಗಿ ಮತ್ತು ಬಂದೂರು ಮತ್ತು ಒಳನಾಡು ಸಾರಿಗೆ ಇಲಾಖೆ ಕೈಗೆತ್ತಿಕೊಂಡಿರುವಂತಹ ಸುಮಾರು 20 ಲಕ್ಷ ರೂಪಾಯಿಯ ಅಭಿವೃದ್ಧಿ ಕಾಮಗಾರಿ KC ರೋಡ್ನ 2ನೇ ತಿರುವಾಗಿರ್ತದೆ. ಇಲ್ಲಿ ಮೋರಿ ರಚನೆ ಮತ್ತು ಈ ಕಡೆಗಳ ನೀರು ಮಳೆಗಾಲದಲ್ಲಿ ನೀರು ಬಂದಂತಹ ಈ ಒಂದು ಪ್ರದೇಶದಲ್ಲಿ ಸುಮಾರು 250ರಷ್ಟು ಮೀಟರ್ ಚರಂಡಿಯನ್ನು ರಚಿಸುವಂತಹ ಈ ಒಂದು ಕಾಮಗಾರಿ ಕಾರಣಾಂತರಗಳಿಂದ ಯಾವುದೇ ಕಾರಣ ನಮ್ಗೆ ಗೊತ್ತಿಲ್ಲ, ಕೇವಲ 40-45% ಮಾತ್ರ ಒಂದು ಕಾಮಗಾರಿ ಪರಿಪೂರ್ಣಗೊಂಡಿದೆ. ಸುಮಾರು 55% ಕಾಮಗಾರಿಗಳು ಬಾಕಿ ಇದೆ. ಸಾರ್ವಜನಿಕರಿಂದ ಹಲವಾರು ಅಹವಾಲುಗಳು ಕೇಳಿ ಬರ್ತಾ ಇದೆ. ಇಲ್ಲಿ ರಾಜಕೀಯ ಪಿತೂರಿ ಮತ್ತು ಒಂದು ರಾಜಕೀಯ ಪಕ್ಷದ 2 ಬಣಗಳು ಸೇರಿಕೊಂಡು ಮಾಡಿದಂತಹ ಕುತಂತ್ರ, ಈ ಕುತಂತ್ರಕ್ಕೊಳಗಾಗಿ ಈ ಒಂದು ಪ್ರದೇಶದ ಕಾಮಗಾರಿ ನಿಂತು ಹೋಗಿದೆ. ಅದು ಮಾತ್ರ ಅಲ್ಲ, ಇಲ್ಲಿ ರಾಜಕೀಯ ನಾಯಕರುಗಳು ಅಂದರೆ ಜನನಾಯಕರೆಂದು ಹೇಳಿಕೊಳ್ಳುವಂತಹ ಕೆಲವೊಂದು ಸ್ಥಳೀಯ ನಾಯಕರುಗಳು ಇದರ ಹಿಂದೆ ಈ ಒಂದು ಕಾಮಗಾರಿಯ ಹಿಂದೆ ನಡೆಯಬಾರದೆಂಬಂತಹ ಪಿತೂರಿಗಳು ನಡೆಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಸನ್ಮಾನ್ಯ ಶಾಸಕರಾದಂತಹ UT ಖಾದರ್ ಅವರು ಈ ಪ್ರದೇಶದಲ್ಲಿ ಹಾದು ಹೋಗಿದ್ದಾರೆ. ಅದು ಮಾತ್ರ ಅಲ್ಲ, ಹಾದು ಹೋಗಿದಂತಹ ಸಂದರ್ಭದ ನಂತರವಾಗಿರುತ್ತದೆ ಈ ಕೆಲಸ ಕಾಮಗಾರಿಗಳು ಇಲ್ಲಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಅಂತ ಜನಸಾಮಾನ್ಯರು ಕೂಡ ಇಲ್ಲಿ ಹೇಳಿಕೊಳ್ಳುವಂತಹ ಒಂದು ವಿಷಯವಾಗಿದೆ. ಯಾವ ಕಾರಣಕ್ಕಾಗಿ ಇಲ್ಲಿ ಸ್ಥಗಿತಗೊಂಡಿದೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಅದು ಮಾತ್ರ ಅಲ್ಲ, ಕೆಲಸ ಕಾಮಗಾರಿಗಳು ಪರಿಪೂರ್ಣವಾಗುವುದಕ್ಕಿಂತ ಮುಂಚೆ ಫ್ಲೆಕ್ಸ್ಗಳು ಇಲ್ಲಿ ಹಾರಾಡ್ತಾ ಇತ್ತು. ಯಾವುದೇ ಒಂದು ಫ್ಲೆಕ್ಸ್ಗಳು ಕೂಡ ಹಾರಾಡ್ದು ಅವರ ಇಬ್ಬರ ಕಚ್ಚಾಟದಿಂದ ಈ ಫ್ಲೆಕ್ಸ್ಗಳು ಇಲ್ಲಿಂದ ಕಾಣೆಯಾಗಿದೆ. ಅದು ಮಾತ್ರವಲ್ಲ, ಇಲ್ಲಿ ಈ ಒಂದು ಹೋರಾಟ ಇದನ್ನು ಇಲ್ಲಿ ಈ ಒಂದು ಸ್ಥಳೀಯ ಈ ಕಾಮಗಾರಿ ಇಲ್ಲಿ ತರಲು ಕಾರಣರಾದಂತಹ ಸ್ಥಳೀಯರು, ಇದು ಯಾವುದೇ ರಾಜಕೀಯ ನಾಯಕರುಗಳು ಅಲ್ಲ. ಅದು ಮಾತ್ರ ಅಲ್ಲ, ಯಾವುದೇ ರಾಜಕೀಯ ಮುಖಂಡರುಗಳು ಕೂಡ ಅಲ್ಲ. ಇಲ್ಲಿ ಸ್ಥಳೀಯರು ಸೇರಿಕೊಂಡು ಈ ಒಂದು ಕಾಮಗಾರಿ ನಡೆಯಲು ಕಾರಣರಾಗಿದ್ದಾರೆ. ಯಾಕೆಂದರೆ ಈ ಒಂದು ಮಳೆಗಾಲದಲ್ಲೇ 2-3 ಮನೆಗಳಿಗೆ ಇಲ್ಲಿ ನೀರು ಹೋಗಿದೆ, ಅವರ ಮನೆ ಒಳಗಡೆ ನೀರು ಹೋಗಿದೆ. ಹೋದಂತಹ ಸಂದರ್ಭ ಇದಕ್ಕಿಂತ ಮುಂಚೆ ಕೂಡ ಹೋಗಿದೆ. ಸಂದರ್ಭದಲ್ಲಿ ಕೂಡ ಅವರು ಪಂಚಾಯತಿಗೆ ಮತ್ತು ಇನ್ನಿತರ ಸ್ಥಳಗಳಲ್ಲಿ ನಮ್ಮ ನಾಯಕರುಗಳಲ್ಲಿ ಜನನಾಯಕರೆಂದು ಹೇಳಿಕೊಳ್ಳುವಂತಹ ನಾಯಕರುಗಳಲ್ಲಿ ಬೇಡಿದಾಗಲೂ ಕೂಡ ಯಾವುದೇ ಸ್ಪಂದನೆಗಳನ್ನು ಕೂಡ ಮಾಡಿಲ್ಲ. ಆ ಸ್ಪಂದನೆಗಳನ್ನು ನೀಡದ ಕಾರಣ ಆಗಿರ್ತದೆ ಅವರು ನೇರವಾಗಿ ಲೋಕೋಪಯೋಗಿ ಇಲಾಖೆ ಬಂದರು ಇಲಾಖೆಗೆ ಹೋಗಿ ಅಲ್ಲಿ ತಮ್ಮ ಅಹವಾಲುಗಳನ್ನು ಹೇಳಿದಾಗ ಅವರು ಈ ಒಂದು ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಆ ಕಾಮಗಾರಿ ಚಾಲನೆ ನೀಡಿದ ನಂತರ ಕಾಮಗಾರಿಯನ್ನು ನಡೆಯುತ್ತಾ ಇತ್ತು, ಅದು ಉತ್ತಮವಾಗಿ ನಡೆಯುತ್ತಾ ಇತ್ತು. ಜನರ ಒಂದು ಹೆಮ್ಮೆಯ ಪಾತ್ರಕ್ಕೆ ಅವರು ಒಳಗಾಗಿದ್ದರು. ಹಾಗೆ ಅವರು ಯಾವುದೋ ಒಂದು ಸಮಸ್ಯೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಮಾತ್ರ ಅಲ್ಲ, ಇಲ್ಲಿ ಜನರಿಗೆ ಅತಿ ಉತ್ತಮವಾಗಿ ಜನರಿಗೆ ಒಂದು ನೆಮ್ಮದಿ ಇರುವಂತಹ ಒಂದು ನೆಮ್ಮದಿ ಕೇಂದ್ರ ಅಂತ ಹೇಳ್ಬೋದು. ಆ ಥರದ ಒಂದು ಮಾಹಿತಿ ಕೇಂದ್ರ ಇಲ್ಲಿತ್ತು. ಜನರು ಸಾಧಾರಣವಾಗಿ ಇಲ್ಲಿ ಬಂದುಕೊಂಡು ಆ ಮಾಹಿತಿ ಕೇಂದ್ರವನ್ನು ಉಪಯೋಗಪಡಿಸ್ತಾ ಇದ್ದರು. ಆದರೆ ಎದುರುಗಡೆ ಚರಂಡಿ ತೊಗೊಂಡಿಕೊಂಡು ಆ ಒಂದು ಸ್ಕಾಲರ್ಶಿಪ್ನ ಮಾಹಿತಿ ಇರುವಂಥ ಈ ಒಂದು ಸಂದರ್ಭ, ಅದೇ ರೀತಿ ಇನ್ನಿತರ ರೇಷನ್ ಕಾರ್ಡ್ ಇನ್ನಿತರ ಯಾವುದೇ ಒಂದು ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಕೇಳುವಂಥ ಈ ಸಂದರ್ಭದಲ್ಲಿ ಒಂದು ಚರಂಡಿಗಳನ್ನು ತೋಡಿಕೊಂಡು ಅದರ ಒಳಗಡೆ ಹೋಗದಂತಹ ಪರಿಸ್ಥಿತಿ ಕೂಡ ಮಾಡಿಟ್ಟಿದ್ದಾರೆ. ನಾಗರಿಕರು ಎಚ್ಚೆತ್ತುಕೊಂಡು ಅಲ್ಲಿ ಆ ಊರಿನ ನಾಗರಿಕರು ಎಚ್ಚೆತ್ತುಕೊಂಡು ಅದಕ್ಕೆ ಒಂದು ಸಂಖ್ಯವನ್ನು ಅಲ್ಲಿ ಹೋಗುವ ರೂಪದಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ. ಆ ಇದರ ರೂಪದಲ್ಲಿ ಒಂದು ಕಾಲ್ದಾರಿಯಾಗಿ ಅವರು ಹೋಗ್ತಾ ಇದ್ದಾರೆ. ಅದು ಖಂಡಿತವಾಗಿಯೂ ಈ ಇದನ್ನು ಆವಾಗ
ನಿರ್ಲಕ್ಷ್ಯತನ ತಗೊಳ್ಳಿದ್ದು ಕೂಡ ತುಂಬ ಖೇದಕರವಾದಂತಹ ವಿಷಯ. ಆದಷ್ಟು ಬೇಗ ಶಾಸಕರು ಮತ್ತು ಇಲಾಖೆಯವರು ಇದನ್ನು ಒಂದು ಎಚ್ಚೆತ್ತುಕೊಂಡು ಈ ಒಂದು ಕಾಮಗಾರಿಯನ್ನು ಪರಿಪೂರ್ಣವಾಗಿ ಆದಷ್ಟು ಬೇಗ ಅದನ್ನು ಮುಗಿಸಿಕೊಡಬೇಕು. ಒಂದು ವೇಳೆ ಮುಗಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾಗರಿಕರೊಂದಿಗೆ ಸೇರಿಕೊಂಡು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೃಹತ್ತಾದಂತಹ ಒಂದು ಪ್ರತಿಭಟನೆ ಮಾಡಲಿದ್ದೇವೆ. ನಾವು ಒಂದು ವಾರದ ಗಡುವನ್ನು ಕೂಡ ಕೊಡ್ತಾ ಇದ್ದೇವೆ. ಒಂದು ವಾರದೊಳಗಡೆ ಈ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು. ಒಂದು ವೇಳೆ ಪೂರ್ಣಗೊಳಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ರಸ್ತೆ ತಡೆ ಅಥವಾ ಇಲಾಖೆಯ ಮುಂಭಾಗದಲ್ಲಿ ಹೋಗಿಕೊಂಡು ಬೃಹತ್ತಾದ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಇದ್ದೇವೆ. ನಮ್ಮ ಹರೀಶ್ ಮಲಾರವರು ಹೇಳಿದ ಹಾಗೆ ಲೋಕೋಪಯೋಗಿಯಿಂದ ಮತ್ತು ಬಂದರು ಜಲಸಾರಿಗೆ ಇಲಾಖೆಯಿಂದ 240 ಮೀಟ್ರು ಇಲ್ಲಿಂದ ನಮ್ಮ ಕೊಮರಂಗಲ ಆ ತೋಡಿಗೆ ಹೋಗಿ ಈ ನೀರು ಬೀಳಬೇಕು. ಆಮೇಲೆ ಇದು ನಮ್ಮ ಒಳಚರಂಡಿ, ಇದು ಕಾಂಕ್ರೀಟೀಕರಣ, ಆಮೇಲೆ ರಸ್ತೆ ಬದಿಯ ಅದರ ಮುಚ್ಚುಗಡೆ, ಇದೆಲ್ಲ ಅರ್ಧ ಕೆಲಸದಲ್ಲಿ ನಿಂತುಕೊಂಡು ಅರ್ಧ ಕೆಲಸ ಆಗ್ತಿತ್ತು. ತಕ್ಷಣ ಯಾವುದೋ ಒಂದು ಇದು ರಾತ್ರೋರಾತ್ರಿ ಆ ಫ್ಲಕ್ಸ್ ಆಗಿದ ಕಾರಣಕ್ಕಾಗಿ ಇದನ್ನು ಆ ಫ್ಲಕ್ಸ್ ತಗೊಂಡೋಗದ ಕಾರಣಕ್ಕಾಗಿ ಇಲ್ಲಿ 2 ಬಣ ಇದೆ. ಇದಕ್ಕೆ ಸ್ಥಳೀಯ ಕಾಂಗ್ರೆಸ್ ಬೆಂಬಲದ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಇದ್ದಾರೆ. ಅವರ ಮಾತನ್ನು ಕೇಳಿ ಬಹುಶಃ ನಮ್ಮ ಶಾಸಕರು, ನಾನು ಹೊತ್ತಿ ಹೇಳುವುದಿಲ್ಲ ಯಾಕಂದರೆ ವಿ ಹ್ಯಾವ್ ನಾಟ್ ಕನ್ಫರ್ಮಿಂಗ್, ಹಾಗಾಗಿ ನಾನು ಹೊತ್ತಿ ಹೇಳುವುದಿಲ್ಲ, ಬಹುಶಃ ಹಾಗೆ ಇರ್ಬೋದು ಅಂತ ಇಲ್ಲಿಯ ಜನರು ಸಾರ್ವಜನಿಕರು ಅಂದ್ಕೊಂಡಿರ್ತಾರೆ. ಹೀಗಾಗಿ ನಾವು ಹೇಳ್ತಾ ಇರೋದು, ನಮಗೆ ಇದು ಒಂದು ರಾಜಕೀಯ ಒಂದು ಲಾಭ ಪಡೆಯಬೇಕಾಗೋಸ್ಕರ ಅಲ್ಲ. ಇಲ್ಲಿಯ ಎಲ್ಲ ಹಿಂದೂ ಮುಸಲ್ಮಾನ್ ಕ್ರಿಸ್ತ ಬಾಂಧವರು ಸುಮಾರು ದಿನಕ್ಕೆ ಒಂದು ಶಾರದಾ ಕಾಲೇಜಿಯ ಒಂದು 60-70 ಬಸ್ ಓಡಾಡ್ತಾ ಇದೆ, ಫಲಾಶಾಲೆ ಬಸ್ ಓಡಾಡ್ತಾ ಇದೆ, ಆಮೇಲೆ ಸೈಂಟ್ ಮ್ಯಾರೇಜ್ ಬಸ್ ಓಡಾಡ್ತಾ ಇದೆ, ಆಮೇಲೆ ಇದು ನಮ್ಮ ಇಲ್ಲಿಯ ತೊಕೋಟು ಪಿ ಸ್ಕೂಲ್ನ, ಆಮೇಲೆ ಇಲ್ಲಿ ನಮ್ಮ ಬೋವಿ ಶಾಲೆ, ಅದು ಇದೆಲ್ಲ ತುಂಬ ಶಾಲೆ, ಒಂದು 50 ಶಾಲೆ, KC ರೋಡು, BC ರೋಡು ಎಲ್ಲ ಮುಖ್ಯ ರಸ್ತೆ, ಇಲ್ಲಿ ಒಂದು 50 ಶಾಲೆಯಷ್ಟು ಬಸ್ ಓಡಾಡ್ತಾ ಇದೆ. ಒಂದು ದಿನಕ್ಕೆ 500 ಆಟೋಗಳು ಓಡಾಡ್ತಿವೆ, 2000 ಬೈಕ್ಗಳು ಓಡಾಡ್ತಿವೆ, ಆಮೇಲೆ ಮಕ್ಕಳು ಮದ್ರಸೆಗೆ ಶಾಲೆಗೆ ಓಡಾಡ್ತಿವೆ. ಇದನ್ನೆಲ್ಲ ಅವರು ನೋಡಿಕೊಂಡು ಈ ರಸ್ತೆಯಲ್ಲಿ ನಮ್ಮ ಶಾಸಕರು ಓಡಾಡ್ತಿದ್ದಾರೆ. ಇಷ್ಟು ಗೊತ್ತಿದ್ದು ಕೂಡ ಆ ಫ್ಲೆಕ್ಸಿನ ಬೆಲೆ ಅದು ಬೇರೆ ಕಡೆ ಒಂದು ಸೈಡೆ ಇಟ್ಕೊಂಡು ಈ ಕೆಲಸವನ್ನು ಅವರು ಪೂರ್ತಿ ಮಾಡಬೇಕಿತ್ತು. ಹೀಗಾಗಿ ಅವರ ಬೆಲೆ ಕಡಿಮೆ ಆಗೋದು ಹೊರತು ಜಾಸ್ತಿ ಏನೂ ಆಗೋದಿಲ್ಲ. ಹಾಗಾಗಿ ನಾವು ಹೇಳ್ತಾ ಇರೋದು SDPI ಮತ್ತು ನಮ್ಮ ಸಾರ್ವಜನಿಕರ ಪರವಾಗಿ ನಾವು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಸ್ತ ಬಾಂಧವರು ಎಲ್ಲ ಸೇರಿಕೊಂಡು ಹೇಳ್ತಾ ಇರೋದು, ಈ ಕೆಲಸ ಒಂದು ವಾರದ ಒಳಗೆ ಆಗದಿದ್ದಲ್ಲಿ ಕಾಂಗ್ರೆಸ್ನ ಮುಖ್ಯ ಕಚೇರಿ ಮತ್ತು ಲೋಕೋಪಯೋಗಿಯ ಕಚೇರಿಯಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಇಚ್ಛಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು KC ರೋಡ್ ಮತ್ತು KC ನಗರದ ಬಹುಕಾಲದ ಜನರ ಬೇಡಿಕೆಯನ್ನು ಈಡೇರಿಸಿದ ಅಧಿಕಾರಿ ವರ್ಗ ಮತ್ತು ರಾಜಕೀಯ ನಾಯಕರುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಜನರಿಗೆ ಅನುಕೂಲವಾಗಬೇಕಾದ ಕೆಲಸವನ್ನು ರಾಜಕೀಯ ಪ್ರೇರಿತವಾಗಿ ಸ್ಥಗಿತಗೊಳಿಸಿ ಜನರಿಗೆ ಇನ್ನಿಲ್ಲದ ತೊಂದರೆ ಕೊಡುವುದರಲ್ಲಿ ಅರ್ಥವಿಲ್ಲ. ಯಾರು ಕಿಸೆಯಿಂದ ದುಡ್ಡು ಹಾಕಿ ಕೆಲಸ ಮಾಡುವ ಅಗತ್ಯನೂ ಇಲ್ಲ. ನಮ್ಮ ಸಾರ್ವಜನಿಕರ ದುಡ್ಡಿಂದ ಇಲ್ಲಿ ಡೆವಲಪ್ಮೆಂಟ್ ಆಗೋದು. ಅಭಿವೃದ್ಧಿಗೆ ಯಾರೂ ಅಧಿಕಾರಿಗಳಾಗಲಿ ರಾಜಕೀಯ ನಾಯಕರುಗಳಾಗಲಿ ಕಿಸೆಯಿಂದ ದುಡ್ಡು ತೆಗೆದು ಮಾಡಿದ ಚರಿತ್ರೆ ಇಲ್ಲ. ನಮ್ಮ ದುಡ್ಡಿಂದನೇ ಕಾಮಗಾರಿ ನಡೆಯುವಾಗ ಯಾರ್ದೋ ರಾಜಕೀಯ ಪ್ರೇರಿತಕ್ಕೊಳಗಾಗಿ ಈ ಕೆಲಸವನ್ನು ಸ್ಥಗಿತಗೊಳಿಸಿದ್ದು ಖಂಡನಾರ್ಹ. ಆದುದರಿಂದ ತಕ್ಷಣ ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರು ಎಚ್ಚೆತ್ತುಕೊಂಡು ಇದನ್ನು ಪೂರ್ಣಗೊಳಿಸದಿದ್ದರೆ ಮುಂದೊಂದು ದಿವಸ ಉಗ್ರವಾದ ಪ್ರತಿಭಟನೆ ಕೂಡ ನಾವು ನಾಗರಿಕ ಸಮಿತಿಯಿಂದ ಮಾಡುವುದರಲ್ಲಿ ಮಾಡ್ತೇವೆ ಅಂತ ಹೇಳ್ಕೊಂಡು ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಆದ್ದರಿಂದ ದಯವಿಟ್ಟು ರಾಜಕೀಯ ಮಾಡದೆ ಊರಿನ ಅಭಿವೃದ್ಧಿಗೋಸ್ಕರ ಎಲ್ಲರೂ ಕೈ ಜೋಡಿಸಬೇಕಂತ ಕೇಳಿಕೊಳ್ತೇನೆ.